10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ನಮಸ್ಕಾರ ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು. ಬನ್ನಿ ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ. ಮ್ಯಾಮ್ ನಮಸ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಡಯಾಬಿಟೀಸ್, ಮಧುಮೇಹ, ಸಕ್ಕರೆ ಕಾಯಿಲೆ, ಶುಗರ್, ನಾನಾ ಹೆಸರುಗಳಿಂದ ಈ ಒಂದು ಕಾಯಿಲೆ ಅನ್ನೋದಕ್ಕಿಂತ ಈ ಒಂದು ಡಿಸಾರ್ಡರ್ನ ಕರಿತೇವೆ. ಸೊ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಡಯಾಬಿಟೀಸ್ ಸಮಸ್ಯೆ ಫೇಸ್ ಮಾಡ್ತಿರುವಂಥವ್ರನ್ನ, ಡಯಾಬಿಟೀಸ್ ಡಿಸಾರ್ಡರ್ ಇರುವಂತಹ ವ್ಯಕ್ತಿಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ. ಒಂದು ಮನೆಯಲ್ಲಿ ಈಗ ಒಂದು 4 ಜನ ಅಥವಾ 5 ಜನ ಇದ್ದಾರೆ ಅಂದರೆ ಅದರಲ್ಲಿ ಯಾರಿಗಾದರೂ ಒಬ್ಬರಿಂದ ಇಬ್ಬರಿಗಾದರೂ ಡಯಾಬಿಟೀಸ್ ಇರುವಂಥದ್ದನ್ನು ನೋಡ್ತೇವೆ. ಈ ಒಂದು ಡಯಾಬಿಟೀಸ್ ಸಮಸ್ಯೆ ಇದ್ದಾಗ ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗ್ಬೋದು, ಬೇರೆ ಯಾವ ರೀತಿಯಾದ ಸಮಸ್ಯೆಗಳು ಎದುರಾಗಬಹುದು. ಹಾಗೆ ಡಯಾಬಿಟೀಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಇದನ್ನು ಯಾವ ರೀತಿ ರೆಕಗ್ನೈಸ್ ಮಾಡೋದು, ಯಾವ ರೀತಿ ಇದನ್ನು ರೆಫರ್ ಮಾಡೋದು, ಇದು ಡಯಾಬಿಟೀಸ್ ನಮಗಿದೆ, ಟ್ರೀಟ್ಮೆಂಟ್ ತೊಗೊಳ್ಬೇಕು ನಾವು ಇದೇ ಮೂಮೆಂಟಲ್ಲಿ ಅನ್ನೋದು ಹೇಗೆ ನಮಗೆ ಗೊತ್ತಾಗುತ್ತೆ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರು ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು, ಒಂದು ಟ್ರೀಟ್ಮೆಂಟನ್ನು ತಗೊಳ್ಬೇಕು, ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್ ಮ್ಯಾಮ್, ಮೊದಲನೇದಾಗಿ ಇವಾಗ ನಾನು ಹೇಳ್ತಾ ಇದ್ದೆ, ಭಾರತ ದೇಶದಲ್ಲಿ ಡಯಾಬಿಟಿಸ್ ಪೇಷಂಟ್ಗಳನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಯಾಕೆ ಇವಾಗ ಒಂದು ಭಾರತ ದೇಶವನ್ನು ಹೇಳೋದಾದರೆ ಇದು ಒಂದು ಸಂಸ್ಕೃತಿ ಹೊಂದಿರುವಂತಹ ದೇಶ ಅಂತ ಹೇಳ್ತಾರೆ. ಎಲ್ಲ ಗಿಡಮೂಲಿಕೆಗಳಾಗಿರ್ಬೋದು ಅಥವಾ ಆಯುರ್ವೇದಿಕ್ ಆಗಿರ್ಬೋದು ಪ್ರತಿಯೊಂದು ಸಿಗುವಂತಹ ದೇಶ ಅಂತ ಹೇಳಿದ್ರು ಕೂಡ ಯಾಕೆ ಡಯಾಬಿಟೀಸ್ ಪೇಷಂಟ್ಗಳು ಇಷ್ಟು ಇವಾಗ ಮುಂಚೆ ಎಲ್ಲ ನೋಡ್ಬೋದು, ಒಂದು 50 ವರ್ಷ 60 ವರ್ಷದವರಲ್ಲಿ ನೋಡ್ತಾ ಇದ್ವಿ, ಯಾರೋ ಶ್ರೀಮಂತರಲ್ಲಿ ಬರುತ್ತೆ ಕಾಯಿಲೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇವಾಗ ಹೇಗಾಗಿದೆ ಅಂದರೆ ಡಯಾಬಿಟೀಸಾ ಇವಾಗ ನಿಮ್ಗೆ ಏನಾದರೂ 30-35 ಇಯರ್ಸ್ ಆದರೆ ಇದು ಕಾಮನ್, ಎಲ್ಲರಿಗೂ ಬಂದೇ ಬರುತ್ತೆ ಅನ್ನೋ ಲೆವೆಲ್ಗೆ ರೀಚ್ ಆಗಿದೆ ಒಂದು ಪ್ರಾಬ್ಲಮ್. ಸೊ ಮೊದಲನೇದಾಗಿ ಇದ್ರ ಬಗ್ಗೆ ವೀಕ್ಷಕರಿಗೆ ಏನೇನ ತಿಳಿಸ್ತೀರಾ? ಮೊದಲನೇದಾಗಿ ಈ ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಏನು ಹೇಳ್ತೀವಿ, ಇದಕ್ಕೆ ಆಡು ಭಾಷೆಯಲ್ಲಿ ನಾವು ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೀವಿ. ಈ ಸಕ್ಕರೆ ಕಾಯಿಲೆ ಅನ್ನೋದು ಈಗ ನೀವು ಹೇಳ್ದಾಗೆ ಮುಂಚಿತವಾಗಿ ನೋಡಿಕೊಂಡ್ರೆ ಅಂದರೆ ಒಂದು 30-40 ವರ್ಷದಿಂದ ನೋಡಿದ್ರೆ ವಯಸ್ಸಾಗಿರೋರಲ್ಲಿ ಮಾತ್ರ ಬರ್ತಾ ಇತ್ತು, ಅಥವಾ ಶ್ರೀಮಂತರ ರೋಗ ನೀವು ಹೇಳಿದ್ರಿ, ಶ್ರೀಮಂತರಿಗೆ ಮಾತ್ರ ಬರ್ತಾ ಇತ್ತು. ಯಾಕೆಂದರೆ ಶ್ರೀಮಂತರಲ್ಲಿ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲಿಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದಾದರೆ ಈಗಿನ ಕಾಲದಲ್ಲಿ ಈ ಕಾಯಿಲೆ ಎಲ್ಲರಿಗೂ ಬರ್ತಾ ಇದೆ. ಎಲ್ಲರಿಗೂ ಅಂದರೆ ಈಗ ವಯಸ್ಕರಲ್ಲಿ ಅಂತಲೇ ಹೇಳೋಕ್ಕಾಗಲ್ಲ, ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಕೂಡ ಈ ಕಾಯಿಲೆನ ನಾವು ನೋಡಬಹುದು. ಅದೇ ರೀತಿ ವಯಸ್ಕರಲ್ಲೂ ನೋಡ್ಬೋದು. ಮತ್ತು ಈಗ ಶ್ರೀಮಂತರು ಬಡವರು ಆ ಥರ ಯಾವುದೇ ಒಂದು ಭೇದ ಭಾವ ಇಲ್ದಲೆ ಎಲ್ಲರಿಗೂ ಈ ಕಾಯಿಲೆನ ನಾವು ಮನೆಯಲ್ಲೂ ನೀವು ಹೇಳಿದಾಗ ಈಗ 4 ಜನ ಮನೇಲಿದ್ದಾರೆ ಅಂದರೆ ಆಲ್ರೆಡಿ ಈಗ ಎಲ್ಡರ್ಸ್ಗೆ ಇಬ್ಬರಿಗೆ ಡಯಾಬಿಟಿಸ್ ಇರುತ್ತೆ. ಈಗ ನೀವು ಹೇಳಿದ್ರಿ ಭಾರತದಲ್ಲೇ ಈ ರೋಗ ಯಾಕೆ ಈ ಥರ ಇದೆ ಅಂತ. ನಾವು ಎಪಿಡಮಿಯಾಲಜಿಕಲ್ ಸ್ಟಡಿನ ನೋಡ್ಕೋತಾ ಹೋದರೆ ಈ ವರ್ಲ್ಡ್ ವೈಡ್ ಅಂದರೆ ಇಡೀ ಪ್ರಪಂಚದಲ್ಲಿ ಸುಮಾರು 2019ನೇ ಒಂದು ಸ್ಟಡಿ ಪ್ರಕಾರ ನಾವು ನೋಡ್ಕೊಂಡೋದ್ರೆ 473 ಮಿಲಿಯನ್ ಜನ ಈ ಒಂದು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಆದರೆ ಈ ಭಾರತ ಅಂದರೆ ನಮ್ಮ ಭಾರತನೇ ಅದರಲ್ಲಿ ಮುಂಚೂಣಿ ಆಗಿದೆ. ಅಂದರೆ ಜಾಸ್ತಿ ಜನ ಡಯಾಬಿಟಿಸ್ ಇರೋದು ಈ ರೋಗಿಗಳು ಭಾರತದಲ್ಲೇ ಇದ್ದಾರೆ. ಯಾಕೆ ಅಂತ ನಾವು ನೋಡೋದಾದರೆ ಮುಂಚಿನ ಕಾಲದಲ್ಲಿ ಏನಿತ್ತು, ಮುಂಚಿನ ಕಾಲದಲ್ಲಿ ಎಲ್ಲರೂ ದೇಹವನ್ನು ದಂಡಿಸಿ ದುಡಿತಾ ಇದ್ರು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿತ್ತು, ಮತ್ತು ಅವರ ಒಂದು ಜೀವನ ಶೈಲಿ ಅನ್ನೋದು ಮುಂಚಿತವಾಗಿ ಬೇರೆ ಥರನೇ ಇತ್ತು. ಆದರೆ ಈಗಿನ ಕಾಲದಲ್ಲಿ ನಾವು ನೋಡ್ಕೊಳ್ಳೋದಾದರೆ ಜೀವನ ಶೈಲಿ ಎಲ್ಲನೂ ಒಂದು ಬದಲಾವಣೆ ಆಗಿದೆ. ಎಲ್ಲರದ್ದು ಜೀವನ ಒಂದು ನಗರೀಕರಣ ಅಂದರೆ ಅರ್ಬನೈಸೇಷನ್ ಅಂತ ಏನು ಹೇಳ್ತೀವಿ ಅದಕ್ಕೆ ಎಲ್ಲರೂ ಒಗ್ಗಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಯಾಂತ್ರಿಕವಾದ ಜೀವನ ಅಂದರೆ ಬೆಳಗ್ಗೆ ಎದ್ದೊಳ್ಬೇಕು, ಕೆಲಸಕ್ಕೆ ಹೋಗಬೇಕು, ಇದೇ ಆಗಿದೆ. ಮತ್ತು ಒತ್ತಡ, ಮಾನಸಿಕ ಒತ್ತಡ ಅಂತ ಇರ್ಬೋದು, ಈ ಜೀವನ ಶೈಲಿ ಮತ್ತು ಲಾಸ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಅಂದರೆ ಕಡಿಮೆ ಆಗಿರುವಂಥ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಇದೆಲ್ಲದರಿಂದ ಕೂಡ ಈಗಿನ ಕಾಲದಲ್ಲಿ ಡಯಾಬಿಟಿಸ್ ಅನ್ನೋ ರೋಗನ ನಾವು ಹೆಚ್ಚಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಎಸ್ ಮ್ಯಾಮ್, ಈಗ ಒಂದು ಡಯಾಬಿಟಿಸ್ ಸಮಸ್ಯೆ ಯಾಕೆ ಬರ್ತಾ ಇದೆ, ಡಯಾಬಿಟಿಸ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಈಗ ಒಂದು ಲೈಫ್ ಸ್ಟೈಲಲ್ಲಿ ಏನು ಯಾವ ರೀತಿಯಾದ ಬದಲಾವಣೆಗಳನ್ನು ಮಾಡಿಕೊಂಡಾಗ ಈ ಡಯಾಬಿಟಿಸ್ ಬರ್ಬೋದು, ಅಂದರೆ ಹೇಗಿರಬೇಕು, ಒಂದು ಸರಿಯಾದ ರೀತಿಯಾದ ಒಂದು ಜೀವನ ಶೈಲಿ ಅಂದರೆ ಹೇಗಿರಬೇಕಿತ್ತು?
ಸರಿಯಾದ ರೀತಿಯ ಜೀವನ ಶೈಲಿ ಅಂದರೆ ಈಗ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು, ಅಂದರೆ ನೀವು ಕೆಲಸ ಮಾಡಬೇಕು ಮತ್ತು ದುಡಿಬೇಕು, ಅದೇ ರೀತಿಯಾಗಿ ಒಂದು ನ್ಯೂಟ್ರಿಷನಲ್ ಡಯಟ್ ಅಂತ ಏನು ಹೇಳ್ತೀವಿ ಅಂದರೆ ಪೌಷ್ಟಿಕಾಂಶಯುಕ್ತವಾದ ಒಂದು ಆಹಾರವನ್ನು ತಗೋಬೇಕು ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಜನಗಳು ಈಗ ಎಲ್ಲರೂ ಅಷ್ಟೇ, ಅಂದರೆ ಈಗ ಅವರ ಒಂದು ಜೀವನ ಶೈಲಿಯಿಂದ ಆಗಿರ್ಬೋದು ಅಥವಾ ಅವ್ರದ್ದು ಒಂದು ವರ್ಕ್ ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲದರಿಂದ ಸರಿಯಾಗಿ ಊಟ ಮಾಡೋದಿಲ್ಲ ಅಥವಾ ಹೊರಗಡೆ ಆದಂಥ ಪದಾರ್ಥಗಳನ್ನ ಜಾಸ್ತಿ ತಿಂತಾರೆ, ಅಥವಾ ಕ್ಯಾಂಡ್ ಫುಡ್ಸ್ ಇರ್ಬೋದು ಅಥವಾ ಯಾವುದು ಪ್ಯಾಕೇಜ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅಥವಾ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಒಂದು ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ಈಗ ಜೀವನ ಶೈಲಿ ಅಂತ ಬಂದರೆ ಈಗ ನಾವು ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ಅಥವಾ ಏನೋ ಒಂದು ಸಿಸ್ಟಮ್ ವರ್ಕ್ ಮಾಡೋರೇ ಇರ್ತಾರೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕೆಲಸನೇ ಹಾಗೆ ಇರುತ್ತೆ, ಅಂದರೆ ಕುತ್ಕೋಬೇಕಾಗತ್ತೆ. ಹಾಗಾಗಿ ಒಂದೇ ಕಡೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವೇನು ಹೇಳ್ತೀವಿ, ಈ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಕೂಡ ಈ ಒಂದು ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಈ ರೋಗ ಯಾಕೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಈ ಡಯಾಬಿಟಿಸ್ ಅಂದರೆ ಏನು ಅಥವಾ ಯಾಕಾಗಿ ಈ ಡಯಾಬಿಟಿಸ್ ನಮ್ಮ ದೇಹದಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅಂದರೆ ಈಗ ಸಕ್ಕರೆ ಕಾಯಿಲೆ ಅಂತ ನಾವು ಹೇಳ್ತೀವಿ, ಅಂದರೆ ಈಗ ಸಾಮಾನ್ಯವಾಗಿ ಲೇಮ್ಯಾನ್ಸ್ ಹೇಳ್ತಾರೆ, ಅಯ್ಯೋ ನನಗೆ ದೇಹದಲ್ಲಿ ಸಕ್ಕರೆ ಇದೆಯಂತೆ ಅದಕ್ಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ. ಆದರೆ ನಾವು ನೋಡೋದಾದರೆ ಸಕ್ಕರೆ ಅಂಶ ಅಂದರೆ ಸಕ್ಕರೆ ಅಂತ ಹೇಳಿದ್ರೆ ಗ್ಲೂಕೋಸ್ ಅಂಶ ಎಲ್ಲರ ದೇಹದಲ್ಲಿ ನಾರ್ಮಲ್ ಆಗಿ ಅಂದರೆ ಸಾಧಾರಣವಾಗಿ ಒಂದು ರೇಂಜಲ್ಲಿ ಅದು ಇರುತ್ತೆ. ಆದರೆ ಯಾವಾಗ ಆ ಒಂದು ಸಕ್ಕರೆ ಅಂಶದ ರೇಂಜ್ ಅಥವಾ ಮಿತಿ ಅಂತ ಏನಿರುತ್ತೆ ಆ ಮಿತಿ ಜಾಸ್ತಿ ಆದಾಗ ಅಥವಾ ಕಮ್ಮಿ ಆದಾಗ ಆ ಒಂದು ಕಂಡೀಷನ್ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಇದಕ್ಕೆ ಕಾರಣ ಅಂತ ನಾವು ಹೇಳೋದಾದರೆ ನಮ್ಮ ದೇಹದಲ್ಲಿ ಒಂದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಯಾವಾಗಲೂ ಸೆಕ್ರೇಟ್ ಆಗ್ತಾ ಇರುತ್ತೆ. ಅಂದರೆ ಈ ಇನ್ಸುಲಿನ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಮೇದೋಜೀರಕ ಗ್ರಂಥಿ ಅನ್ನೋ ಒಂದು ಗ್ರಂಥಿ ಇರುತ್ತೆ, ಅದಕ್ಕೆ ನಾವು ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಈ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ಸಿಂದ ಈ ಇನ್ಸುಲಿನ್ ಅನ್ನೋದು ನಾರ್ಮಲ್ ಆಗಿ ಸೆಕ್ರೇಟ್ ಆಗ್ತಾ ಇರುತ್ತೆ. ಆದರೆ ಈಗ ಡಯಾಬಿಟಿಸ್ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಇನ್ಸುಲಿನ್ ಸೆಕ್ರೇಷನ್ ಅಥವಾ ಆ ಒಂದು ಪ್ರೋಸೆಸ್ಸಲ್ಲಿ ಏನಾದರೂ ಒಂದು ಏರುಪೇರಾದರೆ ಅಥವಾ ಇನ್ಸುಲಿನ್ ಸೆಕ್ರೇಷನ್ ಆಗ್ತಾನೇ ಇಲ್ಲ ಅಥವಾ ಆಗ್ತಾ ಇರೋದು ಕಡಿಮೆ ಆಗ್ತಾ ಇರೋದು ನಮ್ಮ ದೇಹಕ್ಕೆ ಸಾಕಾಗ್ತಾ ಇಲ್ಲ ಅಥವಾ ಆಗ್ತಾ ಇರೋದು ನಮ್ಮ ದೇಹದ ಜೀವಕೋಶಗಳು ಅದನ್ನು ತಗೊಳ್ಳೋ ಅಂಥ ಶಕ್ತಿ ಅವಕ್ಕೆ ಕಳ್ಕೊಂಡಿದ್ದಾವೆ, ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಡಯಾಬಿಟಿಸ್ ಅಂತ ಹೇಳಬಹುದು. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಡಯಾಬಿಟೀಸ್, ಮಧುಮೇಹ, ಸಕ್ಕರೆ ಕಾಯಿಲೆ, ಶುಗರ್ ಅಂತೆಲ್ಲ ಏನು ಹೇಳ್ತೇವೆ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಹೋಮಿಯೋಪತಿ ತಜ್ಞರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ನೀವು ಕೂಡ ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಲ್ಲಿ ಅಥವಾ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಗೆ ನಾವು ಭೇಟಿ ಕೊಡಬೇಕು, ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂದ್ಕೊಂಡಿದ್ದಲ್ಲಿ ಈ ಒಂದು ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಮತ್ತು HSR ಲೇಔಟ್ನಲ್ಲಿದೆ. ಇನ್ ಕೇಸ್ ಬ್ಯಾಂಗ್ಳೂರು ಬಿಟ್ಟು ಹೊರಗಡೆ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಕೂಡ ದಾವಣಗೆರೆ, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ತುಮಕೂರು ಹೀಗೆ ಆಲ್ ಓವರ್ ಕರ್ನಾಟಕದ ಸಾಕಷ್ಟು ಭಾಗದಲ್ಲಿ ಒಂದು ಶಾಖೆ ಇರುವುದರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ತದನಂತರ ಭೇಟಿ ನೀಡಬಹುದು. ಬಿಕಾಸ್ ಎಷ್ಟೋ ಜನರನ್ನು ನೋಡಿ ನೀವು ಮ್ಯಾಮ್ ಈಗ ಸುಮಾರು ಜನ ಹೇಳುವಂಥದ್ದು ಡಯಾಬಿಟೀಸ್ ಈಗ ಪ್ರಾರಂಭದಲ್ಲಿ ಕಾಣಿಸ್ಕೊಂಡಾಗ, ಯಾಕೆ ಈಗ ಪ್ರಾರಂಭದಲ್ಲೇ ಕಾಣಿಸ್ಕೊಂಡಾಗ್ಲೂ ಕೂಡ ಸುಮಾರು ಜನ ಹೇಳ್ತಾರೆ ನನಗೆ ಪ್ರಾರಂಭದಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡಾಗ ಗೊತ್ತಾಯಿತು, ಬಟ್ ನಾನು ಪ್ರಾರಂಭದಿಂದ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನನ್ನ ಡೋಸೇಜ್ ಲೆವೆಲ್, ಟ್ಯಾಬ್ಲೆಟ್ ಲೆವೆಲ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತು, ಮತ್ತೆ ಒಂದಷ್ಟು ವರ್ಷಗಳಾದಮೇಲೆ ಅದು ಇನ್ಸುಲಿನ್ಗೆ ಟರ್ನ್ ಆಗುವಂಥದ್ದೇ ಆಗ್ತಿದೆ ಹೊರತು ಯಾಕೆ ಡಯಾಬಿಟಿಸ್ ಒಂದು ಸರಿ ಬಂದಾಗ ನಾವು ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಅದು ನಾರ್ಮಲ್ಗೆ ಬರಲ್ಲ, ಲೈಫ್ ಲಾಂಗ್ ಯಾಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋಂಥದ್ದು. ಯಾಕೆ ಅಂತ ಹೇಳಿದರೆ ಈಗ ಈ ಒಂದು ಸಕ್ಕರೆ ಕಾಯಿಲೆಯಲ್ಲಿ ನಾವು ಒಂದೆರಡು ಟೈಪ್ಸ್ಗಳನ್ನ ನೋಡ್ಬೋದು. ಅಂದರೆ ಎಲ್ಲರಿಗೂ ಇರುವಂಥ ಮಧುಮೇಹ ಒಂದೇ ಥರದ್ದಾಗಿರೋದಿಲ್ಲ. ಅಂದರೆ ಅದರಲ್ಲಿ ಡಯಾಬಿಟಿಸ್ ಟೈಪ್ 1 ಅಂತ ಇರುತ್ತೆ, ಅದನ್ನು ನಾವು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅದೇ ಥರ ಡಯಾಬಿಟಿಸ್ ಟೈಪ್ 2 ಅಂತ ಇರುತ್ತೆ, ಅದಕ್ಕೆ ನಾವು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಇರುತ್ತೆ. ಅಂದರೆ ಈಗ ಈ 3 ಥರದ ಒಂದು ಈ ಮಧುಮೇಹ ರೋಗ 3 ಥರದ್ದಾಗಿರೋದ್ರಿಂದ ಯಾವ ಥರದ ರೋಗ ಅವರಿಗಿದೆ ಅನ್ನೋದು ಮೊದಲು ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಈಗ ಡಯಾಬಿಟಿಸ್ ಟೈಪ್ 1 ಅಂತ ಹೇಳಿದ್ರೆ ನಾನು ಹೇಳ್ತಾ ಇದು ಇನ್ಸುಲಿನ್ ಡಿಪೆಂಡೆಂಟ್ ಅಂತ. ನಾನು ಆಗಲೇ ಹೇಳಿದಾಗ ಇನ್ಸುಲಿನ್ ಅನ್ನೋ ಹಾರ್ಮೋನು ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಆದರೆ ಈ ಡಯಾಬಿಟಿಸ್ ಟೈಪ್ 1 ಏನಾಗಿರುತ್ತೆ, ಆ ಒಂದು ಇನ್ಸುಲಿನ್ ಹಾರ್ಮೋನ್ ಸೆಕ್ರೀಟ್ ಮಾಡೋ ಅಂಥ ಜೀವಕೋಶಗಳು ಅದನ್ನು ನಾವು ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ. ಈ ಬೀಟಾ ಸೆಲ್ಸು ಲಾಸ್ ಆಫ್ ಬೀಟಾ ಸೆಲ್ಸ್, ಅಂದರೆ ಈ ಬೀಟಾ ಸೆಲ್ಸ್ನ ಯಾವುದಾದ್ರೂ ಇದು ಸರಿ ಹೋಗಿರೋದಿಲ್ಲ ಅಥವಾ ಬೀಟಾ ಸೆಲ್ಸ್ ಲಾಸ್ ಆಗ್ತಾ ಇರುತ್ತೆ ಅಥವಾ ಅದು ಡಿಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಸೆಕ್ರೀಟ್ ಮಾಡೋ ಅಂಥ
ಮಾಡುವಂಥ ಶಕ್ತಿ ಬೀಟಾ ಸೆಲ್ಸಿಗೆ ಇರೋದಿಲ್ಲ. ಅದು ಈ ಒಂದು ಡಯಾಬಿಟಿಸ್ ಟೈಪ್ 1 ನಾವು ಏನು ಹೇಳ್ತೀವಿ ಅದು ಜೆನೆಟಿಕ್ ಆಗೂ ಇರ್ಬೋದು, ಅಂದರೆ ನಿಮ್ಮ ವಂಶವಾಹಿಯಿಂದ ಕೂಡ ಬಂದಿರಬಹುದು. ಮತ್ತು ಇದನ್ನು ನಾವು ಜಾಸ್ತಿಯಾಗಿ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಟೋಇಮ್ಯೂನ್ ಅಂತ ಹೇಳಿದ್ರೆ ನಿಮ್ಮ ದೇಹದ ಪ್ರತಿರೋಧಕ ಶಕ್ತಿ ಏನಿರುತ್ತೆ, ಅಂದರೆ ನಿಮ್ಮ ದೇಹದ ಪ್ರತಿರೋಧಕ ಶಕ್ತಿ ನಿಮ್ಮ ದೇಹನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಫಾರಿನ್ ಬಾಡಿ ಅಥವಾ ನಿಮ್ಮ ದೇಹಕ್ಕೆ ಯಾವುದಾದ್ರೂ ಕಾಯಿಲೆ ಬಂದರೆ ಅದು ಹೋರಾಡುವಂಥ ಕಾರ್ಯ ಅದು ಮಾಡ್ತಾ ಇರುತ್ತೆ. ಆದರೆ ಯಾವಾಗ ನಿಮ್ಮ ದೇಹದ ಪ್ರತಿರೋಧಕ ಶಕ್ತಿ ನಿಮ್ಮ ದೇಹದ ವಿರುದ್ಧನೇ ಕೆಲಸ ಮಾಡುತ್ತೆ, ಅದನ್ನು ನಾವು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಆ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ಟೈಪ್ 1 ಅನ್ನೋದು ಈ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅದು ಕೂಡ ಆಗಿರಬಹುದು. ಇದು ಜಾಸ್ತಿ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಟೈಪ್ 2 ಡಯಾಬಿಟಿಸ್ ಅಂತ ನಾವು ತೊಗೊಂಡ್ರೆ ಟೈಪ್ 2 ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗ್ತಾ ಇರುತ್ತೆ. ಅಂದರೆ ಟೈಪ್ 1 ಥರ ಸೆಕ್ರೇಷನ್ ಆಗೋದೇ ಇಲ್ಲ ಅಂತ ಏನಿರೋದಿಲ್ಲ, ಇನ್ಸುಲಿನ್ ಸೆಕ್ರೇಷನ್ ಪ್ರಮಾಣ ಚೆನ್ನಾಗೇ ಇರುತ್ತೆ. ಆದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಒಂದು ಅದರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನಾವೇನು ಆಹಾರ ತಗೋತೀವಿ ಆ ಆಹಾರ ಯಾವ ಪೌಷ್ಟಿಕಾಂಶಗಳಿಗೆ ಕನ್ವರ್ಟ್ ಆಗಬೇಕು. ಅಂದರೆ ಈಗ ನಾವು ಉದಾಹರಣೆಗೆ ಕಾರ್ಬೋಹೈಡ್ರೇಟ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಆಹಾರದಲ್ಲಿ ಆ ಕಾರ್ಬೋಹೈಡ್ರೇಟ್ ನಮ್ಮ ದೇಹದ ಒಳಗಡೆ ಹೋಗಿ ಅದು ಗ್ಲೂಕೋಸ್ ಅಥವಾ ಬೇರೆ ಬೇರೆ ರೀತಿಯಾದ ಒಂದು ಪೌಷ್ಟಿಕಾಂಶಗಳನ್ನ ಆಗಿ ಕನ್ವರ್ಟ್ ಆಗಬೇಕಾಗತ್ತೆ. ಆ ಕನ್ವರ್ಟ್ ಆಗಿ ಅದು ಟಾರ್ಗೆಟ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಅಂಗಕ್ಕೆ ಒಂದು ಥರ ಪೌಷ್ಟಿಕಾಂಶ ಬೇಕಾಗತ್ತೆ, ಇನ್ನೊಂದು ಅಂಗಕ್ಕೆ ಇನ್ನೊಂದು ಥರ ಪೌಷ್ಟಿಕಾಂಶ ಬೇಕಾಗತ್ತೆ. ಆಯಾ ಅಂಗಗಳನ್ನ ಅದು ಹೋಗಿ ಸೇರ್ಕೋಬೇಕಾಗತ್ತೆ. ಆ ಸೇರ್ಕೊಳ್ಳೋ ಅಂಥ ಕೆಲಸಕ್ಕೆ ವೆಹಿಕಲ್ ಥರ ಆ್ಯಕ್ಟ್ ಮಾಡುತ್ತೆ ಇನ್ಸುಲಿನ್. ಅಂದರೆ ಆ ಒಂದು ಕಾರ್ಬೋಹೈಡ್ರೇಟಲ್ಲಿಂದ ರಿಲೀಸ್ ಆಗಿರುವಂಥ ಗ್ಲೂಕೋಸು ಡೈರೆಕ್ಟಾಗಿ ನಮ್ಮ ಬ್ಲಡ್ ಸ್ಟ್ರೀಮ್ ಅಂದರೆ ನಮ್ಮ ರಕ್ತ ಸಂಚಾರದಲ್ಲಿ ಬಂದು ಇರುತ್ತೆ. ಆವಾಗ ಇನ್ಸುಲಿನ್ ಅನ್ನೋದೇನು ಮಾಡುತ್ತೆ, ಆ ಒಂದು ರಕ್ತ ಸಂಚಾರದಲ್ಲಿರೋ ಗ್ಲೂಕೋಸ್ ಅಂಶನ ಬೇರೆ ಒಂದು ಆರ್ಗನ್ಸಿಗೆ ರೀಚ್ ಮಾಡೋಕ್ಕೆ ಅಂದರೆ ತಲುಪಿಸೋಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆದರೆ ಯಾವಾಗ ನಮ್ಮ ಜೀವಕೋಶಗಳಲ್ಲಿ ಆ ಇನ್ಸುಲಿನ್ನ ರಿಸೀವ್ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರೋದಿಲ್ಲ, ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಸೆಕ್ರೀಟ್ ಆಗ್ತಾ ಇರುತ್ತೆ ಆದರೆ ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಆ ಜೀವಕೋಶಗಳಿಗೆ ಇರೋದಿಲ್ಲ. ಆವಾಗ ಏನಾಗುತ್ತೆ, ಗ್ಲೂಕೋಸ್ ಅನ್ನೋ ಅಂಶ ದೇಹದಲ್ಲಿ ಅಂದರೆ ದೇಹದ ರಕ್ತ ಸಂಚಾರದಲ್ಲಿ ಜಾಸ್ತಿಯಾಗಿ ಉಳ್ಕೊಳ್ಳೋದ್ರಿಂದ ದೇಹದ ರಕ್ತದಲ್ಲಿ ನಮಗೆ ಶುಗರ್ ಲೆವೆಲ್ಸ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಇವಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದೆ. ಜೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಏನಪ್ಪ ಅಂದರೆ ಈಗ ಸ್ತ್ರೀಯರಲ್ಲಿ ಗರ್ಭಾವಸ್ಥೆಯಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶ್ವಲಿ ಸೆಕೆಂಡ್ ಟ್ರೈಮಿಸ್ಟರಿಂದ ಥರ್ಡ್ ಟ್ರೈಮಿಸ್ಟರಲ್ಲಿ ಈ ಒಂದು ಡಯಾಬಿಟಿಸ್ ಡಿಟೆಕ್ಟ್ ಆಗ್ಬೋದು. ಆಗಿನ ಟೈಮಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಜಾಸ್ತಿಯಾಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಕೂಡ ಜೆಸ್ಟೇಷನ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಬರಬಹುದು. ಆದರೆ 2-10% ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ ಇದು ತಂತಾನೇ ಸರಿ ಹೋಗೋವಂಥ ಸಾಧ್ಯತೆಗಳಿರುತ್ತೆ. ಆದರೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಇದು ಪ್ರೆಗ್ನೆನ್ಸಿ ಮುಗಿದ ಮೇಲೂ ಅಂದರೆ ಗರ್ಭಾವಸ್ಥೆ ಮುಗಿದ ಮೇಲೂ ಕೂಡ ಈ ಒಂದು ಡಯಾಬಿಟಿಸ್ ಅನ್ನೋದು ಕಂಟಿನ್ಯೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಲೈಫ್ ಲಾಂಗ್ ಯಾಕೆ ಈ ಡಿಸಾರ್ಡರ್ ಇರುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಡಯಾಬಿಟಿಸ್ ನಿಮಗಿದೆ, ಅದೇ ರೀತಿ ನೀವು ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅಥವಾ ಯಾವ ಡೋಸೇಜ್ ತಗೋತಾ ಇದ್ದೀರಾ, ನಿಮ್ಮ ಇನ್ಸುಲಿನ್ ಹಾರ್ಮೋನ್ ಯಾವ ರೀತಿಯಲ್ಲಿ ಇದಾಗ್ತಾ ಇದೆ, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಇನ್ಸುಲಿನ್ಗೆ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಕಾರಣ ಇದೆಲ್ಲನೂ ನೋಡಬೇಕಾಗತ್ತೆ. ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಸಕ್ಕರೆ ಕಾಯಿಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಜನರಲ್ಲಿ ನಾವು ಈ ಒಂದು ಡಯಾಬಿಟಿಸ್ ಪ್ರಾಬ್ಲಮ್ಗಳನ್ನ ನೋಡೋದ್ರಿಂದ ಇವಾಗ ಹೇಗಾಗಿದೆ ಅಂದರೆ ಇದೊಂದು ಕಾಮನ್ ಸಕ್ಕರೆ ಕಾಯಿಲೆ ಶುಗರ್ ಬರ್ತಿದೆ ಅಂದರೆ ಇವಾಗ ಇದೆಲ್ಲರಿಗೂ ಬಂದೇ ಬರುತ್ತೆ, ಒಂದು ಏಜ್ ಅಂತ ಬಂದಾಗ ಎಲ್ಲರಲ್ಲೂ ಕೂಡ ನಾವು ನೋಡ್ತೇವೆ ಅಂತ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಖಂಡಿತವಾಗಿಯೂ ಅಲ್ಲ. ಯಾಕಂದರೆ ಇದೊಂದು ಡಿಸಾರ್ಡರ್ ಆಗಿರೋದ್ರಿಂದ ಬೇರೆ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಗಳು ಕಂಡು ಬಂದಾಗ ಇದರಿಂದ ಬೇಗ ಎಫೆಕ್ಟ್ ಆಗುವಂಥದ್ದನ್ನು ಹೆಚ್ಚಾಗಿ ನೋಡ್ತೇವೆ. ಅಥವಾ ಇವಾಗ ನೀವು ನೋಡಬಹುದು ಬೇರೆ ವ್ಯಕ್ತಿಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಡಯಾಬಿಟಿಸ್ ಇರುವಂಥವ್ರ ವ್ಯಕ್ತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಪವರ್ ಕಡಿಮೆ ಇರುವಂಥದ್ದನ್ನು ನೋಡ್ತೀವಿ. ಅಥವಾ ಬೇರೆ ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ಕಾಂಪ್ಲಿಕೇಶನ್ ಲೆವೆಲ್ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ನೀವು ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸುಮಾರು ಜನ ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ನೆಕ್ಸ್ಟ್ ವೀಕ್ ಹೋಗೋಣ, ನೆಕ್ಸ್ಟ್ ಮಂತ್ ಹೋಗೋಣ ಅಂತಲೇ ಡಿಲೇ ಮಾಡಿ ಅದು ಕಾಂಪ್ಲಿಕೇಶನ್ ಲೆವೆಲ್ ರೀಚ್ ಆದಾಗ ನೀವು ಕ್ವಿಕ್ಕಾಗಿ ನಮಗೆ ರಿಸಲ್ಟ್ ಬೇಕು, ಒಂದೇ ಸರಿ ಆರೋಗ್ಯದ ಸಮಸ್ಯೆ ಕ್ಯೂರ್ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಪ್ರಾರಂಭ ಆದ ಹಂತದಲ್ಲೇ ಕಂಡು ಬಂದಾಗಲೇ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅಂದ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ.
ಎಸ್ ಮ್ಯಾಮ್, ಇನ್ನು ಈ ಒಂದು ಈಗ ಡಯಾಬಿಟಿಸ್ ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಭಾಗದಲ್ಲೂ ಕೂಡ ಒಂದು ಶಾಖೆ ಇದೆ. ಎಲ್ಲೆಲ್ಲಿಂದೆಲ್ಲ ಬಂದು ಟ್ರೀಟ್ಮೆಂಟ್ಗಳನ್ನ ತೊಗೊಳ್ತಾ ಇದ್ದಾರೆ, ಲಕ್ಷಾಂತರ ಜನ ಟ್ರೀಟ್ಮೆಂಟನ್ನು ತೊಗೊಳ್ತಾ ಇದ್ದಾರೆ. ಈಗ ನಿಮ್ಮಲ್ಲಿ ಏನಾದರೂ ಈಗ ಡಯಾಬಿಟಿಸ್ ಪೇಷಂಟ್ಗಳೇನಾದರೂ ಬಂದರೆ, ಈಗ ಅವರು ಇಲ್ಲಿವರೆಗೂ ಬೇರೆ ಇನ್ಯಾವುದೋ ಟ್ರೀಟ್ಮೆಂಟಿನೋ ಅಲೋಪತಿನೋ ಇನ್ನೊಂದು ಮತ್ತೊಂದು ತೊಗೊಂಡಿರ್ತಾರೆ, ನಮಗೆ ಡೋಸೇಜ್ ಹೈ ಡೋಸೇಜ್ ಮಾಡ್ತಾನೇ ಇದ್ದಾರೆ ಅಂತ ಹೇಳಿರ್ತಾರೆ. ನಿಮ್ಮ ಇವಾಗ ಒಂದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಒಂದು ಹಾಸ್ಪಿಟಲ್ನಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ತಗೊಳ್ಳೋದಾದರೆ ಏನು ಚೇಂಜಸನ್ನು ನೋಡ್ಬೋದು? ಯಾಕೆ ಹೋಮಿಯೋಪತಿ ಟ್ರೀಟ್ಮೆಂಟು ಮುಖ್ಯ? ಯಾಕೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖ್ಯ ಅಂತ ಹೇಳೋದಾದರೆ, ಈಗ ನೀವು ಹೇಳಿದ್ರಿ ತುಂಬ ಜನ ತುಂಬ ವರ್ಷದಿಂದ ಬೇರೆ ರೀತಿಯ ಒಂದು ಚಿಕಿತ್ಸೆನ ತಗೋತಾ ಇರ್ತಾರೆ, ಅವರು ಕೂಡ ಬರ್ತಾರೆ. ಆದರೆ ಹೋಮಿಯೋಪತಿಯಲ್ಲಿ ಏನು ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಮ್ಮ ಹೋಮಿಯೋಕೇರಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅನ್ನೋದನ್ನು ಕೊಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂದರೆ, ಈಗ ನಾವು ನೋಡೋದಾದರೆ ಡಯಾಬಿಟಿಸ್ ಅನ್ನೋ 100 ಜನನ ನಾವು ಒಂದು ಕಡೆ ನಿಲ್ಲಿಸಿದ್ರೆ ಡಯಾಬಿಟಿಸ್ ಪೇಷಂಟ್ಸು ಎಲ್ಲರಿಗೂ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಅವ್ರಿಗೆ ಜಾಸ್ತಿ ಹಸಿವಾಗತ್ತೆ, ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸುತ್ತೆ, ಅಥವಾ ಜಾಸ್ತಿ ಯೂರಿನ್ ಪ್ಯಾಸೇಜ್ ಮಾಡಬೇಕು ಅಂತ ಇರುತ್ತೆ. ಇದೆಲ್ಲ ಕಾಮನ್ ಆಗಿರುತ್ತೆ ಎಲ್ಲರಿಗೂ. ಆದರೆ ಕೆಲವೊಬ್ಬರಲ್ಲಿ ಅದು ಎಷ್ಟು ವರ್ಷ ಆದರೂ ಲಾಂಗ್ ಸ್ಟ್ಯಾಂಡಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ಚಿಕ್ಕ ಏಜಲ್ಲೇ ಬಂದಿರುತ್ತೆ, ಅಥವಾ ಕೆಲವೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಕೆಲವೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ. ಹಾಗಾಗಿ ಇದೆಲ್ಲ ಸ್ಪೆಸಿಫಿಕೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹೋಮಿಯೋಕೇರಿಗೆ ಬಂದರೆ ನಾವು ನಾನೇನು ಹೇಳಿದೆ, ಬೀಟಾ ಸೆಲ್ಸ್ ಅನ್ನೋ ಒಂದು ಸೆಲ್ಸಲ್ಲಿ ಲಾಸೇಜ್ ಆಗಿರುತ್ತೆ, ಅಥವಾ ಈ ಬೀಟಾ ಸೆಲ್ಸಿಂದ ಇನ್ಸುಲಿನ್ ಸರಿಯಾಗಿ ಸೆಕ್ರೀಟ್ ಆಗ್ತಾ ಇರಲ್ಲ. ಹಾಗಾಗಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆಯಿಂದ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಬೀಟಾ ಸೆಲ್ಸಲ್ಲಿ ನಾವು ಸ್ಟಿಮ್ಯುಲೇಟ್ ಮಾಡ್ಬೋದು. ಅಂದರೆ ಲಾಸ್ ಆಫ್ ಬೀಟಾ ಸೆಲ್ಸ್ ಆಗಿರುತ್ತಲ್ಲ, ಅದನ್ನು ಸ್ಟಿಮ್ಯುಲೇಷನ್ ಕೊಟ್ಬಿಟ್ಟು ನಿಮ್ಮ ದೇಹದಲ್ಲೇ ಅದಾಗದೇ ಮಾಡೋ ಥರ, ಅಂದರೆ ಇನ್ಸುಲಿನ್ ಸೆಕ್ರೇಷನ್ ಆಗೋ ಥರ ಮಾಡೋ ಒಂದು ಚಿಕಿತ್ಸೆ ಹೋಮಿಯೋಕೇರಲ್ಲಿ ಇರುತ್ತೆ. ಎಸ್ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ನಮಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಹಾಗೆ HSR ಲೇಔಟ್ನಲ್ಲಿದೆ. ಇನ್ ಕೇಸ್ ಬ್ಯಾಂಗ್ಳೂರು ಬಿಟ್ಟು ಹೊರಗಡೆ ಇರೋರು ಕೂಡ ಆಲ್ ಓವರ್ ಕರ್ನಾಟಕ, ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಜಿಲ್ಲೆ, ಹೀಗೆ ಆಲ್ ಓವರ್ ಕರ್ನಾಟಕದ ನಾನಾ ಭಾಗಗಳಲ್ಲಿ ಒಂದು ಶಾಖೆ ಇರೋದ್ರಿಂದ ನಿಮಗೆ ಸೂಕ್ತವಾದ ಕಡೆ ನೀವು ಟ್ರೀಟ್ಮೆಂಟನ್ನು ತಗೊಳ್ಬಹುದು. ಇನ್ ಕೇಸ್ ಈಗ ತುಂಬ ದೂರದಿಂದ ಕರೆ ಮಾಡ್ತಿರೋರು ನಿಮ್ಮ TV ಸ್ಕ್ರೀನ್ ಮೇಲೆ ಇರುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವಿರುವಂತಹ ಒಂದು ಪ್ಲೇಸಸ್ನ ತಿಳಿಸಿದ್ರೆ ನಿಮಗೆ ನಿಯರೆಸ್ಟ್ ಆಗಿರುವಂಥ ಪ್ಲೇಸ್ ಯಾವುದು ಅನ್ನೋದನ್ನು ತಿಳಿಸ್ತಾರೆ. ಜೊತೆಗೆ ನೀವು ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆನ ಎದುರಿಸ್ತಾ ಇದ್ರು, ಫೇಸ್ ಮಾಡ್ತಾ ಇದ್ರು ಕೂಡ, ಇನ್ ಕೇಸ್ ಈಗ ಸುಮಾರು ಜನ ನಾವು ಮುಂಚಿತವಾಗಿ ಟ್ರೀಟ್ಮೆಂಟನ್ನು ತೊಗೊಂಡಿದ್ವಿ, ಒಂದು ಏನೋ ಎಕ್ಸ್ರೇ ತೆಗೆಸಿದ್ವಿ, ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂತ ಎಲ್ಲ ಹೇಳ್ತೀರಾ ಅಲ್ವಾ, ಆ ರಿಪೋರ್ಟ್ ಜೊತೆಗೆ ನೀವು ಹಾಸ್ಪಿಟಲ್ಗೆ ಭೇಟಿ ಕೊಡಿ. ಅವಾಗ ಫರ್ದರ್ ನೆಕ್ಸ್ಟ್ ಯಾವ ಟ್ರೀಟ್ಮೆಂಟನ್ನು, ಯಾವ ಸ್ಟೆಪ್ಪನ್ನು ತೊಗೊಳ್ಬೇಕು. ಇವನ್ ನೀವು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾಗಲೂ ಅಷ್ಟೇ, ನಿಮಗೆ ಹೋಗಿದ ಕೂಡಲೇ ನಿಮಗೆ ಇವಾಗ ಬೇರೆ ಹಾಸ್ಪಿಟಲ್ಗೆ ಭೇಟಿ ನೀಡಿದ ಕೂಡಲೇ ಒಂದು ಟ್ಯಾಬ್ಲೆಟನ್ನು ಬರ್ಕೊಡುವಂಥದ್ದು, ಒಂದು 5 ದಿನ ತೊಗೊಳ್ಳಿ, 10 ದಿನ ತೊಗೊಳ್ಳಿ, ಈ ರೀತಿಯಾಗಿರೋದಿಲ್ಲ. ನಿಮ್ಮ ಕಂಪ್ಲೀಟ್ ಕೇಸ್ ಹಿಸ್ಟ್ರಿಯನ್ನು ತೊಗೊಳ್ತಾರೆ. ನಿಮ್ಮ ಕಂಪ್ಲೀಟ್ ಕೇಸ್ ಹಿಸ್ಟ್ರಿಯನ್ನು ತೊಗೊಂಡು ಒಂದು ಡಯಾಗ್ನೋಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದರೆ ಏನು, ಯಾಕೆ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ತೊಗೊಳ್ಬೇಕಾಗುತ್ತೆ, ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ನಿಮಗೆ ಏನಾದರೂ ನಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಆಫ್ಟರ್ ದಟ್ ನೀವು ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗ್ಬೋದು. ಎಸ್ ಮ್ಯಾಮ್, ಈಗ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ, ಒಂದು ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ರಿ. ಈಗ ಇನ್ ಕೇಸ್ ಡಯಾಬಿಟಿಸ್ ಸಮಸ್ಯೆ ಇದ್ದಂತಹ ಒಬ್ಬ ವ್ಯಕ್ತಿ ಸೂಕ್ತವಾದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳದೇ ಇದ್ದಾಗ, ಅಥವಾ ಟ್ರೀಟ್ಮೆಂಟನ್ನು ತೊಗೊಂಡ್ರೂ ಕೂಡ ಅವ್ರಿಗೆ ಈಗ ಒಂದು ಟ್ಯಾಬ್ಲೆಟಿಂದ ಇನ್ಸುಲಿನ್ ಲೆವೆಲ್ ರೀಚ್ ಆಗ್ತಿದ್ದಾರೆ, ಇವಾಗ ಅದರಿಂದ ಬೇರೆ ಬೇರೆ ಗ್ಯಾಂಗ್ರೀನ್ ಮತ್ತೊಂದೆಲ್ಲ ನಾವು ನೋಡ್ತೀವಿ. ಸೊ ಯಾವ ರೀತಿ ಕಾಂಪ್ಲಿಕೇಶನ್ಗಳು ಕ್ರಿಯೇಟ್ ಆಗಬಹುದು? ಈ ಒಂದು ಸಕ್ಕರೆ ಕಾಯಿಲೆನ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ಅಥವಾ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ, ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ, ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ನಾವು ಮೇಜರ್ ಕಾಂಪ್ಲಿಕೇಶನ್ ಅಂತ ನೋಡೋದಾದರೆ, ಮೊದಲನೇದಾಗಿ ಡಯಾಬಿಟಿಕ್ ರೆಟಿನೋಪತಿ ಆಗಬಹುದು. ಅಂದರೆ ನಿಮ್ಮ ಕಣ್ಣಿನ ಸಮಸ್ಯೆ, ಅದರಿಂದ ನಿಮ್ಮ ವಿಷನ್ನಿಗೆ ಎಫೆಕ್ಟ್ ಆಗಬಹುದು. ಕಣ್ಣಲ್ಲಿರೋ ಒಂದು ವೆಸಲ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗಿ ಕಣ್ಣಿನ ರಕ್ತ ಸಂಚಾರಕ್ಕೆ ಸಮಸ್ಯೆ ಆಗಿ ಇದರಿಂದ ಏನಾಗುತ್ತೆ, ಕಣ್ಣಿನ ವಿಷನ್ ಅಂದರೆ ನಿಮ್ಮ ದೃಷ್ಟಿಗೆ ಸಮಸ್ಯೆ ಬರಬಹುದು. ಅದೇ ರೀತಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ಅಂದರೆ ನಾನು ಹೇಳಿದೆ, ಡಯಾಬಿಟಿಸ್ ಅನ್ನೋದು ವೆಸಲ್ಸ್ ಮೇಲೆ ತುಂಬ ಒಂದು ಜಾಸ್ತಿ ಎಫೆಕ್ಷನ್ ಇರೋದ್ರಿಂದ, ಅಂದರೆ ರಕ್ತನಾಳಗಳಲ್ಲಿ ಮತ್ತು ಕಿಡ್ನಿ, ಅಂದರೆ ನಿಮ್ಮ ಕಿಡ್ನಿಗೆ ಒಂದು ಸರ್ಕ್ಯುಲೇಟ್ ಮಾಡೋ ಅಂಥ ರಕ್ತನಾಳಗಳಲ್ಲಿ ಸಮಸ್ಯೆ ಆದಾಗ ಕಿಡ್ನಿ ಸಮಸ್ಯೆ ಆಗ್ಬೋದು, ಅಥವಾ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಕೂಡ ಹೇಳ್ತೀವಿ, ಅದು ಕೂಡ ಆಗಬಹುದು. ಅದೇ ರೀತಿಯಲ್ಲಿ ಕಿಡ್ನಿಯಲ್ಲಿ ಬೇರೆ ಅಂದರೆ ಹೈಡ್ರೋನೆಫ್ರೋಸಿಸ್ ಕೂಡ ಆಗಬಹುದು. ಅದೇ ರೀತಿ ಬೇರೆ ಸಮಸ್ಯೆ ಅಂತ ನೋಡೋದಾದರೆ
ನೋಡಿದ್ರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ನರಮಂಡಲ ಏನಿರುತ್ತೆ, ಅಂದರೆ ನರಗಳ ಸಮಸ್ಯೆ ಆಗಬಹುದು, ನರಗಳಲ್ಲಿ ದೌರ್ಬಲ್ಯ ಉಂಟಾಗಬಹುದು, ವೀಕ್ನೆಸ್ ಆಗಬಹುದು, ಇದೆಲ್ಲನೂ ಕಾಂಪ್ಲಿಕೇಶನ್ಸ್ ಇರಬಹುದು. ಅದೇ ರೀತಿಯಾಗಿ ಈಗ ಡಯಾಬಿಟಿಸ್ ಇರೋರು ಚಿಕ್ಕ ಗಾಯ ಆದರೂ ಕೂಡ ಅವರು ತುಂಬ ನಾಜೂಕಾಗಿ ನೋಡ್ಕೋಬೇಕಾಗತ್ತೆ. ಈಗ ಒಂದು ಚಿಕ್ಕ ವೂಂಡ್ ಹೀಲಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಅದು ಕೂಡ ಅವರಲ್ಲಿ ತುಂಬ ಕಡಿಮೆ ಆಗಿರೋದ್ರಿಂದ, ಮತ್ತು ಅವ್ರ ಇಮ್ಯೂನ್ ಸಿಸ್ಟಮ್ ಕೂಡ ತುಂಬ ಕಡಿಮೆ ಆಗಿರೋದ್ರಿಂದ, ಅವರು ವೂಂಡ್ ಹೀಲಿಂಗ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಗ್ಯಾಂಗ್ರೀನ್ ಅಂತ ನೀವೇನು ಹೇಳಿದ್ರಿ ಅದು ಕೂಡ ಆಗಬಹುದು, ಅಥವಾ ಅಲ್ಸರ್ಸ್ ಕೂಡ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಎಸ್ ಮ್ಯಾಮ್, ಈಗ ಇನ್ ಕೇಸ್ ತೀರಾ ವಿಪರೀತಕ್ಕೆ ಹೋದಾಗ ಎಷ್ಟೋ ಜನಕ್ಕೆ ಇದರಿಂದ ಕಣ್ಣು ಕಾಣಿಸದೇ ಇರುವಂಥದ್ದು, ಅಥವಾ ಸಡನ್ನಾಗಿ ಇವಾಗ ಬೇರೆ ಇನ್ಯಾವುದೋ ಒಂದು ಹೆಲ್ತ್ ಪ್ರಾಬ್ಲಮ್ ಅಂತ, ಅದು ಬ್ರೈನ್ ರಿಲೇಟೆಡ್ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಬಂದಾಗಲೂ ಕೂಡ ಡಯಾಬಿಟಿಸ್ ಇರುವಂಥವ್ರಿಗೆ ಬೇಗ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರಲ್ವಾ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಡಯಾಬಿಟಿಸ್ ಇರೋರಿಗೆ ಬೇರೆ ಕೋಮಾರ್ಬಿಡಿಟೀಸ್ ಅಂತ ಹೇಳಿದ್ರೆ, ಅಂದರೆ ಈಗ ಬೇರೆ ಒಂದು ಕಾಯಿಲೆ ಆಲ್ರೆಡಿ ಇದೆ, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಕಾರ್ಡಿಯಾಕ್ ಡಿಸಾರ್ಡರ್ ಅಂದರೆ ಹೃದಯದ ಸಮಸ್ಯೆ ಇರ್ಬೋದು, ಯಾವುದಾದ್ರೂ ಇದ್ದರೆ ಡಯಾಬಿಟಿಸ್ ಇರೋರಿಗೆ ಬೇಗ ಅಫೆಕ್ಟ್ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಡಯಾಬಿಟಿಸ್ ಅನ್ನೋದು ಈಗ ಟೈಪ್ 1 ಅಂತ ತೊಗೊಂಡ್ರೆ ನಾವು ಇಮ್ಯೂನ್ ಮೀಡಿಯೇಟೆಡ್ ಅಂತ ಹೇಳ್ತೀವಿ. ಅಂದರೆ ಇಮ್ಯೂನ್ ಸಿಸ್ಟಮ್ ಅನ್ನೋದು ಇದರಲ್ಲಿ ಡಿಸ್ಟರ್ಬ್ ಆಗಿರುತ್ತೆ ಈ ಒಂದು ಸಮಸ್ಯೆಯಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ, ಈ ಡಯಾಬಿಟಿಸ್ ಬಂದವ್ರಿಗೆ ಬೇರೆ ಒಂದು ಸಮಸ್ಯೆ ಆಲ್ರೆಡಿ ಇದೆ, ಅಂದರೆ ಇದು ವೆಸಲ್ಸ್ ಮೇಲೆ, ಅಂದರೆ ನಿಮ್ಮ ರಕ್ತ ಸಂಚಾರದ ಮೇಲೆ ತುಂಬ ಒತ್ತಡವನ್ನು ಕೊಡೋದ್ರಿಂದ ಇದರಿಂದ ಸಿವಿಯಸ್ ಅಂದರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಕೂಡ ಆಗಬಹುದು, ಹೃದಯದ ಸಮಸ್ಯೆಗಳು ಕೂಡ ಆಗಬಹುದು, ಅಥವಾ ಬೇರೆ ಸಮಸ್ಯೆಗಳಿದ್ರೆ ಬೇಗ ಅಫೆಕ್ಟ್ ಆಗ್ಬೋದು, ಈ ಥರನೂ ಹೇಳ್ತಾರೆ. ಎಸ್ ಮ್ಯಾಮ್, ಈಗ ಒಂದು ಕಾಂಪ್ಲಿಕೇಶನ್ ಹೇಗಿರುತ್ತೆ, ಏನೆಲ್ಲ ಪ್ರಾಬ್ಲಮ್ ಆಗಬಹುದು ಅನ್ನೋದನ್ನು ತಾವು ತಿಳಿಸ್ಕೊಡ್ತಾ ಇದ್ರಿ. ಈಗ ಮೊದಲನೇದಾಗಿ ಡಯಾಬಿಟೀಸ್ ಅಂದ ಕೂಡಲೇ ಎಲ್ಲರ ಮೈಂಡ್ ಸೆಟ್ ಹೋಗೋದು ಫುಡ್ಡಲ್ಲಿ ತುಂಬ ಕಂಟ್ರೋಲ್ ಇರಬೇಕು, ಇನ್ನು ಮುಂದೆ ನಾವು ಆಸೆ ಪಟ್ಟಂಥ ಆಹಾರ ಒಂದು ಶೈಲಿನ ನಾವು ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ, ಫುಡ್ಡಲ್ಲಿ ತುಂಬ ಕಂಟ್ರೋಲ್ ಇರಬೇಕಾಗುತ್ತೆ, ಬೇಕಾಗಿದ್ದನ್ನು ತಿನ್ನೋ ಹಾಗಿಲ್ಲ, ಸ್ವೀಟ್ ತಿನ್ನೋ ಹಾಗಿಲ್ಲ, ಇನ್ನೊಂದು ಮತ್ತೊಂದು ಪ್ರತಿಯೊಂದಕ್ಕೂ ಯೋಚನೆ ಮಾಡಬೇಕಾಗುತ್ತೆ. ಇದರಿಂದನೇ ಅರ್ಧ ಮನುಷ್ಯ ಸ್ಟ್ರೆಸ್ಗೆ ಒಳಗಾಗ್ಬಿಡ್ತಾನೆ ಅಂತ ಹೇಳ್ಬೋದು. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಇನ್ ಕೇಸ್ ಈಗ ಡಯಾಬಿಟೀಸ್ ಇರುವಂತಹ ವ್ಯಕ್ತಿ ಅವರ ಒಂದು ಜೀವನ ಶೈಲಿಯನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ, ಜೊತೆಗೆ ಈಗ ಡಯಾಬಿಟೀಸ್ ಇಲ್ಲ ಅಂದ್ರೂ ಕೂಡ ಫರ್ದರ್ ಫ್ಯೂಚರಲ್ಲಿ ಡಯಾಬಿಟಿಸ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಅವರ ಒಂದು ಜೀವನ ಶೈಲಿ ಅಥವಾ ಅವರ ಒಂದು ಆಹಾರ ಪದ್ಧತಿ ಹೇಗಿರಬೇಕು? ಅಂದರೆ ಇವಾಗ ನಾನು ಹೇಳಬೇಕಂದ್ರೆ, ಈಗ ನಾನು ಹೇಳಿದೆ ಡಯಾಬಿಟೀಸ್ ಅನ್ನೋದು ವಂಶವಾಹಿಯಾಗಿ ಬರುತ್ತೆ ಅಂತ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಆಲ್ರೆಡಿ ಯಾರಿಗೋ ಮಧುಮೇಹ ಇದೆ ಅಂದರೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅದೇ ರೀತಿಯಾಗಿ ವಿತ್ ಏಜ್, ಅಂದರೆ ನಿಮಗೆ ಏಜ್ ಆಗ್ತಾ ನಿಮಗೆ ಜಾಸ್ತಿ ರಿಸ್ಕ್ ಇರೋದ್ರಿಂದ ನೀವು ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಅದೇ ರೀತಿ ಒಂದು ಮುಖ್ಯವಾದ ಕಾರಣ ಈ ಒಂದು ಸಕ್ಕರೆ ಕಾಯಿಲೆಗೆ ಅಂದರೆ ಸ್ಥೂಲಕಾಯ ಅಂತ ಹೇಳ್ತೀವಿ, ಅಂದರೆ ಒಬೆಸಿಟಿ. ಹಾಗಾಗಿ ನೀವು ಒಬೆಸಿಟಿಯನ್ನು ನಿಮ್ಮ ಬೇಸಲ್ ಮೆಟಬಾಲಿಕ್ ಇಂಡೆಕ್ಸ್, ಅಂದರೆ ನಿಮ್ಮ ದೇಹದ ತೂಕ ನಿಮ್ಮ ಒಂದು ಹೈಟಿಗೆ ಅಥವಾ ನಿಮ್ಮ ಒಂದು ಬಾಡಿಯ ಒಂದು ಮಾಸ್ಗೆ ಕರೆಕ್ಟಾಗಿರೋ ಥರ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಫಿಟ್ನೆಸ್ ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು ನೀವು ಹೇಳಿದ್ರಿ ಡಯಟ್ ಅಂತ ಹೇಳಿಬಿಟ್ಟು, ಡಯಟ್ ಅಂದರೆ ಈಗ ನಾನು ಕೆಲವೊಂದು ಪೇಷಂಟ್ಸ್ನ ನೋಡಿದ್ದೀನಿ, ಅಂದರೆ ಡಯಾಬಿಟಿಸ್ ಬಂದ ತಕ್ಷಣ ನಾವು ರೈಸ್ ತಿನ್ನಬಾರ್ದು ಅಥವಾ ಹಣ್ಣುಗಳು ತಿನ್ನಬಾರ್ದು ಅಂತ, ಏನು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಅಂದ್ಕೊಂಡು ಅವರು ತುಂಬ ವೀಕ್ ಆಗ್ತಾರೆ. ಅಂದರೆ ಈಗ ಡಯಾಬಿಟಿಸ್ ಡಯಟ್ ಅಂತ ಹೇಳಿದ್ರೆ ಹೌದು, ನೀವು ಡಯಟ್ ಫಾಲೋ ಮಾಡಬೇಕಾಗತ್ತೆ. ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಯಾವುದು ಕಡಿಮೆ ಇರುತ್ತೆ ಆ ಆಹಾರನ ನೀವು ತಿನ್ನಬೇಕಾಗತ್ತೆ. ಆದರೆ ಹಾಗಂತ ನೀವು ಎಲ್ಲನೂ ತಿನ್ನೋದು ಬಿಟ್ಬಿಟ್ಟು ನೀವು ವೀಕ್ ಆಗಬಾರ್ದು. ಅಂದರೆ ನಿಮಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳನ್ನ ನೀವು ಸಿಗೋ ಥರ ಆಹಾರ ತಗೋಬೇಕು. ಆದರೆ ಅದರಲ್ಲಿ ಡಯಾಬಿಟಿಸ್ ಹೆಚ್ಚಿಗೆ ಮಾಡುವಂಥ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಬೇಕಾಗತ್ತೆ. ಅದೇ ರೀತಿ ಫಿಸಿಕಲ್ ಎಕ್ಸಸೈಸ್, ಅಂದರೆ ಬಾಡಿಗೆ ನೀವು ಒಂದು ಎಕ್ಸರ್ಷನ್ ಕೊಡಬೇಕಾಗತ್ತೆ. ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿರುತ್ತೆ, ಒಂದೇ ಕಡೆ ಕುತ್ಕೊಂಡಿರೋದು ಅಥವಾ ಲೇಸಿನೆಸ್ಸಿಂದ ಇರೋದು ಅಥವಾ ನಿಮ್ಮ ಬಾಡಿ ಏನು ದೇಹನೇ ದಂಡಿಸದೇ ಇರೋದು, ಇದೆಲ್ಲ ಮಾಡಬಾರ್ದು. ತುಂಬ ಆ್ಯಕ್ಟಿವ್ ಆಗಿರಬೇಕು. ಅದೇ ರೀತಿಯಾಗಿ ಲೈಫ್ ಸ್ಟೈಲ್ ಅಂತ ಸ್ಟ್ರೆಸ್ ಅಂತ ಹೇಳಿದ್ರಿ, ಸ್ಟ್ರೆಸ್ ಅಂದರೆ ಈಗ ಡಯಾಬಿಟಿಸ್ ಬಂದರೆ ಕೂಡ ಸ್ಟ್ರೆಸ್ ಆಗುತ್ತೆ ತುಂಬ ಜನಕ್ಕೆ. ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿ ಇನ್ನೂ ಈ ಸಮಸ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟ್ರೆಸ್ ಅನ್ನೋದನ್ನು ನೀವು ಮೊದಲು ಮಾನಸಿಕ ಒತ್ತಡ ಆಗಿರಲಿ ಅಥವಾ ದೈಹಿಕ ಒತ್ತಡ ಆಗಿರಲಿ ಎರಡನ್ನೂ ಕಡಿಮೆ ಮಾಡ್ಕೋಬೇಕಾಗತ್ತೆ. ಎಸ್ ಮ್ಯಾಮ್, ಫೈನಲಿ ಒಂದು ಡಯಾಬಿಟಿಸ್ ಅಂತ ಹೇಳಿದಾಗ ಆ್ಯಸ್ ಎ ಡಾಕ್ಟರ್ ಆಗಿ ನೀವು ಡಯಾಬಿಟಿಸ್ ಪೇಷಂಟ್ಗಳಿಗೆ ಏನನ್ನು ತಿಳಿಸ್ತೀರಾ? ಡಯಾಬಿಟಿಸ್ ಅನ್ನೋದು ಈಗ ಅದು ಒಂದು ಕಾಯಿಲೆ, ಅಂದರೆ ಡಿಸೀಸ್ ಅನ್ನೋದಕ್ಕಿಂತ ಅದು ಒಂದು ಡಿಸಾರ್ಡರ್, ಅಂದರೆ ಇದು ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಹಾಗಾಗಿ ಡಯಾಬಿಟಿಸ್ ಬಂದಿದೆ, ಅಯ್ಯೋ ನನ್ನ ಜೀವನಕ್ಕೆ ಇನ್ಮೇಲೆ ಏನೂ ಆಗೋದಿಲ್ಲ, ಏನೂ ತಿನ್ನೋಕ್ಕಾಗೋದಿಲ್ಲ, ಹಾಗಿರೋಕ್ಕಾಗಲ್ಲ ಹೀಗಿರೋಕ್ಕಾಗಲ್ಲ ಅಂತ ಹೇಳ್ದಲೆ ಅದಕ್ಕೆ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡು ನೀವು ಅದನ್ನು ಸರಿ ಮಾಡ್ಕೊಳ್ಳೋದನ್ನು ನೋಡ್ಕೋಬೇಕು. ಎಸ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಕಂಪ್ಲೀಟ್ ಡಯಾಬಿಟಿಸ್ ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.
ವೀಕ್ಷಕರೇ ನೋಡಿದ್ರಿ ಅಲ್ವಾ, ನೀವು ಕೂಡ ಡಯಾಬಿಟೀಸ್ ಒಂದೇ ಅಲ್ಲ, ಬೇರೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂತ ಅನ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ಶಾಖೆ ಆಲ್ ಓವರ್ ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಇರೋದ್ರಿಂದ ನಿಮಗೆ ನಿಯರೆಸ್ಟ್ ಆದ ಕಡೆ ನೀವು ಟ್ರೀಟ್ಮೆಂಟನ್ನು ತಗೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. 10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್.